ಚೋಟಮಂಗಳೂರು ಲಯನ್ಸ್ ಕ್ಲಬ್ ಮುತಾಲಿಕೆಡೆ ನಡೆತಂದುಪ್ಪುನ ಪಿಲಾರ್ ಶಾಲಾ ವಟಾರದ ಲಯನ್ಸ್ ಆರೋಗ್ಯ ಕೇಂದ್ರನು ಪ್ರಾಂತ್ಯ ಐನತ ಪ್ರಾಂತೀಯ ಸಮ್ಮೇಳನ ಪ್ರಶಾಂದ ಅಂಗವಾದ ನವೀಕರಣ ಮಲ್ತದೇರು. ಈ ನವೀಕೃತ ಕೇಂದ್ರನು ಲಯನ್ಸ್ ಜಿಲ್ಲೆ 317 ಡೀತ ರಾಜ್ಯಪಾಲರು ಕುಡುಪಿ ಅರವಿಂದ ಶೆಣೈ ನಾಮಫಲಕ ಅನಾವರಣ ಮಲ್ತದು ತುಡರು ಬೆಳಗಾದು ಅಂಗಾರಕಾಂಡೆ ಉದಿಪನ ಮಲ್ತೇರು. ಪ್ರಾಂತ್ಯ ಐನತ ಅಧ್ಯಕ್ಷರಾದ ಇಂಚಗ್ ಯಶಸ್ವಿಯಾದ ಪ್ರಾಂತೀಯ ಸಮ್ಮೇಳನ ನಡಪಾಯಿನ ಮಲ್ಲಿಕಾ ಎಸ್ ಭಂಡಾರಿ ಇಂದತ ನೆಂಪುಡು ಪ್ರಶಾಂತ ಶಾಶ್ವತ ಸೇವಾ ಯೋಜನೆಯಾದ ಚೋಟಮಂಗಳೂರು ಲಯನ್ಸ್ ವತಿರ್ದು ನಡೆತಂದುಪ್ಪುನ ಪಿಲಾರ್ದ ಈ ಆರೋಗ್ಯ ಕೇಂದ್ರನ ನವೀಕರಣ ಮಲ್ತದು ಸಮಾಜಕ್ಕೆ ಎಡ್ಡೆ ಸೇವಾ ಕೊಡುಗೆಯನ್ನು ಕೊಡ್ತೇರು ಪಂಡದು ಲಯನ್ಸ್ ರಾಜ್ಯಪಾಲರು ಕುಡುಪಿ ಅರವಿಂದ ಶೆಣೈ ಮೆಚ್ಚುಗೆದ ಪಾತ್ರ ಪಂಡೇರು. ಪ್ರಾಂತೀಯ ಸಮ್ಮೇಳನದ ಒಂದು ಸವಿ ನೆನಪಿಗಾಗಿ ಪಿಲಾರ್ ಸರ್ಕಾರಿ ಶಾಲೆ ಆವರಣದಲ್ಲಿರುವ ಲಯನ್ಸ್ ಹೆಲ್ತ್ ಸೆಂಟರ್ ಸುಮಾರು 2017ರಲ್ಲಿ ಸ್ಥಾಪನೆಗೊಂಡ ಈ ಲಯನ್ಸ್ ಹೆಲ್ತ್ ಸೆಂಟರಿನ ನವೀಕರಣದ ಉದ್ಘಾಟನೆಯನ್ನು ಮಾಡಲು ಜಿಲ್ಲಾ ಗವರ್ನರ್ ಆಗಿ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಆಗ್ತಾ ಉಂಟು. ಈ ವರ್ಷ ಈ ಪ್ರಾಂತ್ಯ ಒಂದು ಹೊಸ ಪ್ರಾಂತ್ಯ ನಾವು ಮಾಡಿ ಮಲ್ಲಿಕಾ ಭಂಡಾರಿ ಅವರು ಈ ಪ್ರಾಂತ್ಯದ ಪ್ರಥಮ ಪ್ರಾಂತ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಡೀ ವರ್ಷ ಎಲ್ಲ ಕ್ಲಬ್ಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಮೊನ್ನೆ ತಾನೇ ಈ ಪ್ರಾಂತೀಯ ಸಮ್ಮೇಳನ ಇದನ್ನು ಬಹಳ ಒಂದು ಯಶಸ್ವಿಯಾಗಿ ಅದ್ದೂರಿಯಾಗಿ ಮುಡಿಪು ಸೂರ್ಯ ಗಾರ್ಡನ್ ಅಲ್ಲಿ ಆಯೋಜಿಸಿದ್ದಾರೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಂತೀಯ ಎಲ್ಲ ಕ್ಲಬ್ಗಳ ಸದಸ್ಯರು ಮತ್ತು ಜಿಲ್ಲೆಯಿಂದ ಬೇರೆ ಪ್ರಾಂತ್ಯಗಳಿಂದ ವಿವಿಧ ಕ್ಲಬ್ಗಳಿಂದ ಜಿಲ್ಲೆಯ ನಾಯಕರು ಎಲ್ಲ ಭಾಗವಹಿಸಿದ್ದಾರೆ. ಆ ಪ್ರಾಂತೀಯ ಸಮ್ಮೇಳನದ ಸವಿ ನೆನಪಿಗಾಗಿ ಇಲ್ಲಿ ಈ ಒಂದು ಲಯನ್ಸ್ ಆರೋಗ್ಯ ಕೇಂದ್ರ ಇದರ ನವೀಕರಣವನ್ನು ಮಾಡಿ ಇವತ್ತು ಉದ್ಘಾಟನೆ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಮುಂದಕ್ಕೂ ನಿತ್ಯ ನಿರಂತರ ಏನು ಆರೋಗ್ಯದ ಶಿಬಿರ ನಡೆಯಲಿ ಮತ್ತು ಇಲ್ಲಿ ಬರುವ ಎಲ್ಲ ಫಲಾನುಭವಿಗಳಿಗೆ ಉತ್ತಮ ಸೇವೆ ದೊರಕಲಿ ಮತ್ತು ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರ ಸದಸ್ಯರು ಈ ಒಂದು ಸೇವಾ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗಲಿ ಎಂದು ಶುಭ ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಲಯನ್ಸ್ ಪ್ರಾಂತ್ಯ ಐನತ ಪ್ರಾಂತೀಯ ಅಧ್ಯಕ್ಷರು ಮಲ್ಲಿಕಾ ಭಂಡಾರಿ ಎದ್ಕೊಂಡು ಮಾತೆರ್ನಲ ಸಹಕಾರಡು ಪ್ರಾಂತೀಯ ಸಮ್ಮೇಳನ ಯಶಸ್ವಿ ಆತನು ಅವೇತ ಶಾಶ್ವತ ಸೇವಾ ಯೋಜನೆಯಾದ ಪಿಲಾರ್ದ ಲಯನ್ಸ್ ಆರೋಗ್ಯ ಕೇಂದ್ರನು ನನಲಾತ್ ಅಭಿವೃದ್ಧಿ ಮಲ್ತದ ಪಂಡದು ತೆರಿಪಾಯಿರು. ಇದನ್ನು ನಾವು ಉಳಿಸಿಕೊಳ್ಳಬೇಕೆನ್ನುವಂತೆ ಹಠದಲ್ಲಿ ಅವರದನ್ನು ಮುಂದುವರಿಸಿಕೊಂಡು ಆವತ್ತಿನಿಂದ ಇವತ್ತಿನವರೆಗೆ ಪ್ರತಿ ತಿಂಗಳು ಪ್ರತಿ ಕ್ಯಾಂಪಲ್ಲಿ ಬೆಳಿಗ್ಗೆ ಡಾಕ್ಟರ್ನವರು ಬರೋ ಮುಂಚೆ ಬಂದು ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಅವರು ಹೋಗೋವರೆಗೆ ಇಲ್ಲಿ ಇದ್ದು ಆ ವ್ಯವಸ್ಥೆಯನ್ನು ಇಡೀ 6-7 ವರ್ಷದಿಂದ ಅವರು 6 ವರ್ಷದಿಂದ ನೋಡಿಕೊಂಡು ಬರ್ತಾ ಇದ್ದಾರೆ. ಅವ್ರು ನನ್ನ ಹಸ್ಬೆಂಡ್ ಅಂತ ಹೇಳೋದಲ್ಲ, ಇಲ್ಲಿದ್ದವರಿಗೆ ಎಲ್ಲರಿಗೂ ಗೊತ್ತುಂಟು ಅವರ ಬಗ್ಗೆ. ನಾನು ಹೇಳದಿದ್ರೆ ತಪ್ಪಾಗ್ತದೆ ಅಂತ ನಾನು ಹೇಳುವುದು. ಪಿಲಾರ್ದ ಲಯನ್ಸ್ ಆರೋಗ್ಯ ಕೇಂದ್ರನು ಕೆಲವು ವರ್ಷ ನಿರ್ವಹಣೆ ಮಂತೊಂದು ಬತ್ತಿನ ಸತೀಶ್ ಭಂಡಾರಿಯರಿಗೆ ಈ ಪುರ್ತು ಅಭಿನಂದನೆ ಮಂತೇರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹರಿಣಾಕ್ಷಿ ಕೊಲ್ಯ ಮಲ್ಲಿಕಾ ಭಂಡಾರಿಯರ್ನ ಸೇವಾ ಚಟುವಟಿಕೆದ ಬಗ್ಗೆ ತೆರಿಪಾದ ಅಭಿನಂದನೆದ ಪಾತ್ರ ಬಂಡೇರು. ಎಲ್ರಿಗೂ ಬೆಳಗಿನ ಶುಭ ವಂದನೆಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ನನಗೆ ಬಹಳ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಅಂದ್ರೆ ಸಾಧಾರಣ ಇದು ಒಂದು 6 ವರ್ಷದಿಂದ ಈ ಒಂದು ಲಯನ್ಸ್ ಆರೋಗ್ಯ ಸೇವಾ ಕೇಂದ್ರಕ್ಕೆ ನಮ್ಮ ಟ್ರೆಜರರ್ ಆದ ಸತೀಶ್ ಭಂಡಾರಿ ಅವರು ಪ್ರತಿ ತಿಂಗಳ ಒಂದು ಮಂಗಳವಾರ ಇಲ್ಲಿ ಬಂದು ಅವರಿಗೆ ಬೇಕಾದಂತ ಆ ಸಿಬ್ಬಂದಿಗಳಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ರು. ನಾನು ಕೆಲವು ಸಲ ಬಂದಿದ್ದೆ ಇಲ್ಲಿಗೆ. ಅವರ ಒಂದು ಸೇವಾ ಕಾರ್ಯವನ್ನು ನೋಡಿ ನನಗೂ ಬಹಳ ಸಂತೋಷವಾಗಿದೆ.
ಬೆಳಗಿನಿಂದ ಅವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಇದ್ದುಕೊಂಡು ಅವರಿಗೆ ಬೇಕಾದ ಸವಲತ್ತುಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೇನೆ ಈ ಒಂದು ನವೀಕರಣ, ಅದೇ ರೀತಿ ನಮ್ಮ ಸೇವಾ ಕಾರ್ಯಕ್ರಮದಲ್ಲಿ ಕೂಡ ನಾವು ಎಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ನಾನು ಕಮಲಗೌಡ ಅವರು ಹಾಗೆ ಬಿಬಿ ಶೆಟ್ಟಿ ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಎಲ್ಲೆಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಅವರು ತಮ್ಮ ಒಂದು ಸೇವೆಯನ್ನು ತಪ್ಪದೆ ಆ ಸ್ಥಳಕ್ಕೆ ಬಂದು ತಮ್ಮಿಂದಾದ ಸಹಾಯವನ್ನು ಕೂಡ ಮಾಡ್ತಾ ಇದ್ರು. ಹಾಗೇನೆ ಈ ಒಂದು ಆರೋಗ್ಯ ಸೇವಾ ಕೇಂದ್ರವು ಇನ್ನಷ್ಟು ಬೆಳಗಲಿ, ಹೆಚ್ಚಿನ ಒಂದು ಜನರಿಗೆ ಉಪಯೋಗವಾಗ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಪಿಲಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗ್ರೆಟಾ, ಲಯನ್ಸ್ ಕ್ಲಬ್ ಚೋಟಮಂಗಳೂರದ ಹಿರಿಯ ಸದಸ್ಯರು ನಿವೃತ್ತ ಯೋಧರು KC ನಾರಾಯಣನ್, ಕಾರ್ಯದರ್ಶಿ ಶ್ರೀಮತಿ ಕಮಲಾಗೌಡ, ಹೊಸಕೊರಲ್ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ, ಪಿಲಾರ್ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಶ್ರೀಮತಿ ನಂದಾದೀಪ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ಕೋಶಾಧಿಕಾರಿ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ, ಸೊಲ್ಮೆ ಸಂದಾಯರು.